ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 3ನೇ ಅಧ್ಯಾಯ ಶ್ಲೋಕ 18. ಅಯಾಜಯತ್ ಧರ್ಮಸುತಂ ಅಶ್ವಮೇಧೈ ತ್ರಿವಿ ವಿಭು ಸ ಅಪಿ ಕ್ಷಮಾಂ ಅನುಜೇ ರಕ್ಷನ್ ಪ್ರೇಮೇ ಕೃಷ್ಣಂ ಅನುವೃತ. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀ ಅಭಯ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಪರಮಪ್ರಭು ಶ್ರೀಕೃಷ್ಣನು ಧರ್ಮಪುತ್ರನನ್ನು ಪ್ರೇರೇಪಿಸಿ 3 ಅಶ್ವಮೇಧ ಯಾಗಗಳನ್ನು ಮಾಡಿಸಿದನು ಮತ್ತು ಯುಧಿಷ್ಠಿರ ಮಹಾರಾಜನು ದೇವದ ಪುರುಷನ ಶ್ರೀಕೃಷ್ಣನು ನಿರಂತರ ಅನುಸರಿಸಿದ ತಮ್ಮಂದಿರ ಸಹಾಯದಿಂದ ಭೂಮಿಯನ್ನು ಪರಿಪಾಲನೆ ಮಾಡಿದನು ಮತ್ತು ಸುಖವನ್ನು ಅನುಭವಿಸಿದನು. ಎಸ್, ಪ್ರಭುಪಾದ ಹೇಳುವಂಥದ್ದು ಈಶೋಪನಿಷದಲ್ಲಿ ಪ್ರಭುಪಾದ ಹೇಳ್ತಾರೆ, ಯು ಶುಡ್ ಬಿ ರೆಕಗ್ನೈಸ್ಡ್ ಬೈ ದಿ ಲಾರ್ಡ್. ಅದು ನಾವು ಹೇಗೆ ತಿಳಿಯುವಂಥದ್ದು? ಈಶೋಪನಿಷದಲ್ಲಿ ಪ್ರಭುಪಾದ ಹೇಳ್ತಾರೆ, ಯು ಶುಡ್ ಬಿ ರೆಕಗ್ನೈಸ್ಡ್ ಬೈ ದಿ ಲಾರ್ಡ್. ನಾಟ್ ನೆಗ್ಲೆಕ್ಟ್ ಆಗಬಾರ್ದು. ಭಗವಂತನ ನಾವು ಅಂತಂದ್ರೆ ರೆಕಗ್ನೈಸ್ ಆಗಬೇಕು. ರೆಕಗ್ನೈಸ್ ಆಗುದಂದ್ರೆ ಹೇಗೆ? ಭೌತಿಕದಲ್ಲಿ ನಾವು ರೆಕಗ್ನೈಸ್ ಆಗುದಂದ್ರೆ ನಾವು ಎದುರೆದುರು ಬರುವಂಥದ್ದು, ನಾನು 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 ನಾನು. ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ರೆಕಗ್ನೈಸ್ ಆಗುದಂದ್ರೆ ಅನುಸರಣೆ. ನೋಡಿ ಇಲ್ಲಿ ಎಂತ ಉಂಟು, ಶ್ರೀಕೃಷ್ಣನನ್ನು ನಿರಂತರವಾಗಿ ಅನುಸರಿಸುತ್ತಾ. ಅನುಕರಣೆ ಅಲ್ಲ, ಅನುಸರಣೆ. ಹಾಗಾಗಿ ಗುರು ಸಾಧು ಶಾಸ್ತ್ರ, ಗುರು ಹೇಳಿದು, ಸಾಧುಗಳು ಹೇಳಿದು, ಶಾಸ್ತ್ರ ಹೇಳಿದು, ಇದನ್ನು ನಾವು ಅನುಸರಣೆ ಮಾಡಬೇಕು. ಹಾಗೆಂತಾಗ್ತದೆ? ಆಗ ಪ್ರಭುಪಾದ ಹೇಳುವಂಥದ್ದು, ಯು ಡೋಂಟ್ ಟ್ರೈ ಟು ಸಿ ಕೃಷ್ಣ. ಈಗ ನಮಗೆಲ್ಲ ಕೃಷ್ಣ ನೋಡ್ಬೇಕಂತ ಇಚ್ಛೆ, ಈಗ ಭಕ್ತಿಗೆ ಬಂದ ಮೇಲೆ ಅದು ಇಚ್ಛೆ ಬಂದಿದೆ. ಹಾಗೆ ನಮ್ಮ ಸರ್ಕಸ್ ಇಂದ ಕೃಷ್ಣ ನಮ್ಗೆ ದರ್ಶನ ಆಗುದಿಲ್ಲ. ನಾನು ಹೇಳ್ಬೋದು ನಾನು ದೊಡ್ಡ ಭಕ್ತ ಅಂತ, ಅದರಿಂದ ದರ್ಶನ ಆಗುವುದಲ್ಲ. ಮತ್ತೆ ಹೇಗೆ? ಪ್ರಭುಪಾದ ಹೇಳುವ, ಡೋಂಟ್ ಟ್ರೈ ಟು ಸಿ ಕೃಷ್ಣ, ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು. ಅಂದ್ರೆ ನಾವು ಭಕ್ತಿಯಲ್ಲಿ ಅಂತ ಒಂದು ಸೇವೆ ಮಾಡ್ಬೇಕಂತೆ, ಕೃಷ್ಣ ಸ್ವತಃ ನಮ್ಮನ್ನು ನೋಡುವ ಹಾಗೆ. ಹಾಗಾಗಿ ರೆಕಗ್ನೈಸ್ ಆಗುದಂದ್ರೆ ಎಂತ? ಅದಕ್ಕೆ ಬೇರೆ ಬೇರೆ ಮೀನಿಂಗ್ ಬರ್ತದೆ. ರೆಕಗ್ನೈಸ್ ಅಂದ್ರೆ ಎಸ್, ನಾನು ಎದುರು ಬರ್ತೀನಿ, ನಾನು ರೆಕಗ್ನೈಸ್ ಆಗ್ಬೇಕು, ಆ ರೀತಿ ಅಲ್ಲ. ಹಂಬಲ್ ನೇಚರ್ ಇರಬೇಕು. ಅಮಾನಿತ್ವಂ ಅದಂಬಿತ್ವಂ. ಅಮಾನಿತ್ವಂ ಅಂದ್ರೆ ನಮ್ರತೆ, ಅದಂಬಿತ್ವಂ ಅಂದ್ರೆ ಜಂಬವಿಲ್ಲದಿರುವುದು, ಅಹಿಂಸ, ಮತ್ತೆ ತಿತಿಕ್ಷಾ ಅಂದ್ರೆ ಟಾಲರೆನ್ಸ್, ಆರ್ಜವಂ ಸಿಂಪ್ಲಿಸಿಟಿ. ಇದೆಲ್ಲ ಭಕ್ತನ ಭೂಷಣಗಳು, ಅಂದ್ರೆ ಆರ್ನಮೆಂಟ್ಸ್ ಆಫ್ ಡಿವೋಟಿ. ಆರ್ನಮೆಂಟ್ಸ್ ಆಫ್ ಡಿವೋಟಿ. ಹಾಗೆ ಇದು ಬೆಳೆಯಬೇಕು, ಈ ಗುಣಗಳು. ಆ ಗುಣಗಳು ಬೆಳೆಯದೆ ನಾವು ನಾನು ರೆಕಗ್ನೈಸ್ ಆಗ್ಬೇಕಂದ್ರೆ ಅದು ತಪ್ಪು. ಮತ್ತೆ ನಾವು ಬೇರೆ ರೀತಿಯಲ್ಲಿ ರೆಕಗ್ನೈಸ್ ಅಂದ್ರೆ, ಭೌತಿಕವಾದಿಗಳು ಹೇಗೆ ಮಾನ ಪೂಜೆ ಪ್ರತಿಷ್ಠಾ, ಅದು ಸೆಗ್ಮೆಂಟ್ ಬೇರೆ, ಇದು ಸೆಗ್ಮೆಂಟ್ ಬೇರೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ಬಿ ರೆಕಗ್ನೈಸ್ ಬೈ ದಿ ಲಾರ್ಡ್. ಈಗ ಎಕ್ಸಾಂಪಲ್ ಹೇಳುದಾದ್ರೆ, ನಮ್ದು ಗುರು ಮಹಾರಾಜ್ ಈಸ್ ಓಲಿನ ಜಯಪತಾಕ ಸ್ವಾಮಿ ಮಹಾರಾಜ್. ಮೊನ್ನೆ ಲಾಸ್ಟ್ ವೀಕಲ್ಲಿ ಅವರ 1970 52 ವರ್ಷ ಸನ್ಯಾಸ ತಗೊಂಡು ಅವರು. ಹಾಗೆ ಎಸ್, ಅವರು ಮಾಡಿದಂತ ಕೆಲಸ 52 ವರ್ಷದಲ್ಲಿ, ಅಂದ್ರೆ 1968 ಅವರು ಇನಿಷಿಯೇಷನ್ ಆಯಿತು, 1970 ಸನ್ಯಾಸ ಇನಿಷಿಯೇಷನ್. ಮೊನ್ನೆ ರಾಧಾಷ್ಟಮಿಗೆ 52 ವರ್ಷ ಆಯ್ತು ಸನ್ಯಾಸ ತಗೊಂಡು. ಹಾಗೆ ಪ್ರಭುಪಾದ ಹೇಳಿದ್ದು, ನೀನು
ಪ್ರಭುಪಾದ್ ಅವರನ್ನು ಬಂಗಾಳಕ್ಕೆ ಕಳಿಸಿದ್ರು. ನೀವು ಒಂದು ಯಾತ್ರೆಗೆ, ಅವರ ಸಫಾರಿ ಯಾತ್ರೆ ಅಂತ ಹೇಳ್ತೇವೆ, ಬಾಂಗ್ಲಾದೇಶ್, ಒಂದು ಯಾತ್ರೆಗೆ ಅವರೊಟ್ಟಿಗೆ ಅಂದ್ರೆ ಅವರು ಹೋಗ್ತಾರೆ, ಸಫಾರಿ ಯಾತ್ರೆ ಅಂತ. ಬಾಂಗ್ಲಾದೇಶ್ ಫುಲ್ ಕವರ್ ಆಗ್ತದೆ, ಅದರಲ್ಲಿ 10 ದಿವಸದ್ದು ಯಾತ್ರೆ ಅದು. ಜನರ ನೀವು ನೋಡಿದ್ರೆ ನೀವು ಶಾಕ್ ಆಗಿ ಅಲ್ಲಿ ಬೀಳ್ತೀರಿ. ಹೇಗೆಂದ್ರೆ ಬಾಂಗ್ಲಾದೇಶದಲ್ಲಿ ಈಗ ಈ ಇಸ್ಕಾನ್ ಅಲ್ಲಿ ಒಟ್ಟಿಗೆ 1 ಲಕ್ಷ ಜನ ದೀಕ್ಷೆ ತಗೊಂಡಿದ್ದಾರೆ. ಮತ್ತೆ ಇಸ್ಕಾನ್ ಇದು ಟೋಟಲ್ ಇದರಲ್ಲಿ ಎಂತ ಹೇಳುವಂತದ್ದು, ಡ್ಯೂಟೀಸ್ ಅಲ್ಲಿ 1/3 ಇರುವಂತದ್ದು ಬಾಂಗ್ಲಾದೇಶದಲ್ಲಿ. 1/3 ಅಂದ್ರೆ 33%. ಮತ್ತೆ ಇಡೀ ಎಂತ ಹೇಳುವಂಥದ್ದು ಅರ್ಧ ಭಾಗ ಡಿವೋಟೀಸ್ ಅಂದ್ರೆ ವೆಸ್ಟ್ ಬೆಂಗಾಲ್ ಮತ್ತೆ ಈಸ್ಟ್ ಬೆಂಗಾಲ್, ಬಾಂಗ್ಲಾದೇಶ್ ಮತ್ತೆ ಬೆಂಗಾಲ, ವೆಸ್ಟ್ ಬೆಂಗಾಲ್ ಅಂದ್ರೆ 33%, 17% ಇರುವಂಥದ್ದು ಬೆಂಗಾಲದಲ್ಲಿ ಡಿವೋಟೀಸ್. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈಸೋಲಿನ ಜಯಪದಕ ಸ್ವಾಮಿ ಮಹಾರಾಜ್ ಇದು ಡಿಸೈಬಲ್ಸ್. ಹಾಗಾಗಿ ಅವರು ಅಂಥದ್ದು ಎಂತ ಮಾಡಿದ್ದಾರೆ, ಅವರೆಲ್ಲ ಅವರಿಗೆ ಟೋಟಲಿ ಡೆಡಿಕೇಟ್ ಆಗಬೇಕಿದ್ರೆ ನೀವು ಹೋಗಿ ನೋಡಿ, ಆ ಪ್ರೋಗ್ರಾಮ್ ಅನ್ನು ನೋಡಿ. ಪ್ರೋಗ್ರಾಮ್ ನೋಡಿದ್ರೆ ನೀವು ಸ್ಟನ್ ಆಗ್ತೀರಿ. ತುಂಬಾ ಶ್ರೀಮಂತರೇನಲ್ಲ, ಆದ್ರೆ ಅವರು ಟೋಟಲಿ ಲೈಫ್ ಅನ್ನು ಕೊಟ್ಟಿದ್ದಾರೆ ಅವರಿಗೆ. ದೊಡ್ಡ ದೊಡ್ಡ ಪಂಡಲ್ ಪ್ರೋಗ್ರಾಮ್, ಅವರು ಹೋಗುವಾಗ ಎಷ್ಟೋ ಲಕ್ಷ ಜನ. ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ 8%, ಟೋಟಲ್ 90% ಮುಸ್ಲಿಮ್ಸ್, 8% ಅಲ್ಲಿ 1% ಕ್ರಿಶ್ಚಿಯನ್ಸ್ ಮತ್ತೆ 1% ಬುದ್ಧಿಸ್ಟ್ ಉಂಟು. 8% ಅಲ್ಲಿ ಆಲ್ಮೋಸ್ಟ್ ಹೆಚ್ಚಿನವರು ಡಿವೋಟೀಸ್, ಆಲ್ಮೋಸ್ಟ್ ಅಂದ್ರೆ 99% ಹೇಳ್ಬೋದು. 8% ಪಾಪ್ಯುಲೇಷನ್ ಅಲ್ಲಿ ಹೆಚ್ಚಿನವರು ಡಿವೋಟೀಸ್. ಹಾಗಾಗಿ ಅವರು ರೆಕಗ್ನೈಸ್ಡ್ ಆಗಿದ್ದಾರೆ. ಯಾರು? ಈಸೋಲಿನ ಜಯಪದಕ ಸ್ವಾಮಿ ಮಹಾರಾಜ್, ಗುರು ಮಹಾರಾಜ್. ಅಂದ್ರೆ ಅಂತ ಕೆಲಸ ಮಾಡಿದ್ದಾರೆ 52 ವರ್ಷದಲ್ಲಿ. ಹಾಗಾಗಿ ರೆಕಗ್ನಿಷನ್ ಅಂದ್ರೆ ಅಂತ ಆ ರೀತಿಯ ರೆಕಗ್ನಿಷನ್. ನಾವೆಂತ ಅಂದ್ರೆ ನಾನು ರೆಕಗ್ನೈಸ್ ಆಗ್ಬೇಕಿಲ್ಲ, ಭಕ್ತಿಯಲ್ಲಿ ಅಂತ ಸೇವೆ ಮಾಡ್ಬೇಕಂತ ಪ್ರಭುಪಾದ ಹೇಳುವಂತೆ. ಸೊ ದಟ್ ಕೃಷ್ಣ ಸೀಸ್ ಯು, ಕೃಷ್ಣ ಸೀಸ್ ಯು. ಹಾಗೆ ಯುಧಿಷ್ಠಿರ ಮಹಾರಾಜ್ ಕೂಡ ಅನುಸರಣೆ ಮಾಡ್ತಾ ಇದ್ದದ್ದು. ಯಾರನ್ನು? ಕೃಷ್ಣನ ಅನುಕರಣೆ ಅಲ್ಲ. ಹಾಗಾಗಿ ಆ ಅನುಕರಣೆಯಿಂದ ಎಂತಾಯ್ತು? ಅನುಸರಣೆಯಿಂದ ಪರಮಪ್ರಭು ಶ್ರೀಕೃಷ್ಣ ಧರ್ಮಪುತ್ರನು ಪ್ರೇರೇಪಿಸಿ 3 ಅಶ್ವಮೇಧ ಯಾಗಗಳನ್ನು ಮಾಡಿಸಿದ ನೋಡಿ. 3. ಇಂದ್ರ ತುಂಬಾ ಮಾಡಿದಾನೆ, ಆದ್ರೆ ಅವನ ತುಂಬಾ ಯಾಗಕ್ಕೆ ಮತ್ತೆ ಈ ಯಾಗಕ್ಕೆ ಎಂತ ಹೇಳುವಂತದ್ದು ನಾವು ಹೋಲಿಸಿದರೆ ಇದು ತುಂಬಾ ಗ್ರೇಟ್. ಯಾವುದು? ಇವನ 3 ಅಶ್ವಮೇಧ ಯಾಗ, ಯುಧಿಷ್ಠಿರ ಮಹಾರಾಜ. ದೇವತಮುರುಷ ಶ್ರೀಕೃಷ್ಣ ನಿರಂತರ ಅನುಸರಿಸುತ್ತಾ ನೋಡಿ, ತಮ್ಮಂದಿರ ಸಹಾಯದಿಂದ ಭೂಮಿಯನ್ನು ಪರಿಪಾಲನೆ ಮಾಡಿದ ಮತ್ತು ಸುಖವನ್ನು ಅನುಭವಿಸ್ತಾನೆ ನೋಡಿ. ಅನುಸರಣೆ ಮಾಡಿದ್ರೆ ನಮಗೆ ಸುಖ ಸಿಗ್ತದೆ. ಈಗ ನೋಡಿ, ಇವತ್ತಿದು ನಾನು ಪ್ರಭುಪಾದಿದು ಮೆಸೇಜ್, ಎಂತ ಮೆಸೇಜ್ ಇವತ್ತಿದು? ಸಾರಿ, ಇವತ್ತಿದು ಮೆಸೇಜ್ It does not matter whether there is increase of population. Prabhupada ಇವತ್ತು ಹೇಳುವಂಥದ್ದು. But if the people are unfaithful, they must be punished with starvation. That is God's will. ಈಗ ನಮ್ಗೆ ಎಂತ ಆಗ್ತದೆ? ಅವರಿಗೆ ಊಟ ಇಲ್ಲ, ನಮ್ಗೆ ಅಯ್ಯೋ ಪಾಪ ಆಗ್ತದೆ. ಓಕೆ, ಅಯ್ಯೋ ಪಾಪ ಓಕೆ, ಆದ್ರೆ ಅಯ್ಯೋ ಪಾಪ ಹೇಗಿರ್ಬೇಕು? ಈಗ ಪ್ರಸಾದ ಕೊಟ್ರೆ ಓಕೆ, ಅವರಿಗೆ ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿ ಪ್ರಸಾದ ಕೊಟ್ರೆ. ಇಲ್ಲದಿದ್ರೆ ಎಂತ ಆಗ್ತದೆ ಅಂದ್ರೆ ನೋಡಿ, ಪ್ರಭುಪಾದ ಎಂತ ಹೇಳ್ತಾರೆ? ಬಟ್ ಇಫ್ ದ ಪೀಪಲ್ ಆರ್ ಅನ್ಫೇತ್ಫುಲ್, ದೇ ಮಸ್ಟ್ ಬಿ ಪನಿಷ್ಡ್ ವಿತ್ ಸ್ಟಾರ್ವೇಷನ್. ದಟ್ ಈಸ್ ಗಾಡ್ಸ್ ವಿಲ್. ಭಗವಂತನ ಆಜ್ಞೆಯನ್ನು ಯಾರ ಪಾಲನೆ ಮಾಡುವುದಿಲ್ಲ. ಈಗ ನೋಡಿ, ಈಗ ನಮ್ಗೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ನಾವೆಲ್ಲ ನೋಡ್ಬೋದು. ಜನರೆಲ್ಲ ಕೆಲವರು ತುಂಬಾ ವೀಕ್, ದೇಹದಲ್ಲಿ ರೋಗ ಎಲ್ಲ ಬಂದು, ಕೆಲವರಿಗೆ ಎಂತ ಇಲ್ಲ, ಹೀಗೆಲ್ಲ ಮಾಡ್ತಾರೆ. ನಮಗೆ ಅಯ್ಯೋ ಪಾಪ ಅಂತ ಆಗ್ತದೆ. ಪ್ರೀವಿಯಸ್ ಲೈಫಲ್ಲಿ ಅಂಥದ್ದು ಬೇಡದು ಮಾಡಿದ್ದಾನೆ,
ಅದಕ್ಕೆ ಅವನಿಗೆ ಆ ರೀತಿ ಸಿಕ್ಕಿದೆ. ಹಾಗಾಗಿ ನಾವು ಎಂತ ಮಾಡುವಂಥದ್ದು, ನಾವು ಅಯ್ಯೋ ಹೋಗ್ತೇವೆ, ನಾವೆಲ್ಲ ಅವರಿಗೆ ಎಂಥದ್ದು ಕೊಡ್ಲಿಕ್ಕೆ ಹೋಗ್ತೇವೆ. ನಾವು ಎಷ್ಟು ದಿವಸ ಕೊಡ್ಬೋದು, ಎಷ್ಟು ಜನಕ್ಕೆ ಕೊಡ್ಬೋದು, ಎಷ್ಟು ದಿವಸ ಕೊಡ್ಬೋದು, ಎಷ್ಟು ಜನಕ್ಕೆ ಕೊಡ್ಬೋದು. ಲೋಕದಲ್ಲಿ ಇಂಥವ್ರು ಇರುವಂಥದ್ದು ತುಂಬ ಮಂದಿ ಇದ್ದಾರೆ. ಆದರೆ ಅವರು ಒಂದು ಡಿಸಿಷನ್ ತಗೊಂಡ್ರೆ ಎಂತ, ನಾವು ಭಗವಂತನಿಗೆ ಸರೆಂಡರ್ ಆಗ್ತೇವೆ, ಭಗವಂತ ಹೇಳಿದ ಹಾಗೆ ಮಾಡ್ತೇವೆ, ಆಗ ಈ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ ಅಷ್ಟೇ. ಅದಕ್ಕೆ ಪ್ರಭು ಹೇಳುವಂತಹದ್ದು, those who are disagreeing with God's law, they must be punished. ಹೇಗೆಂದ್ರೆ ಸರ್ಕಾರದ ಈಗ ರೂಲ್ಸ್ ರೆಗ್ಯುಲೇಷನ್ಸ್ ಉಂಟು, ಅದನ್ನು ನಾವು ಒಪ್ಪುವುದಿಲ್ಲ. ನಾವು ಹೇಗೇನ್ಸ್ ಹೋದ್ರೆ ನಮಗೆ ಜೈಲು. ನಾವು ಹೇಳ್ಬೋದು, ಯಾಕೆ ನನಗೆ ಜೈಲು ಆಗಿದ್ರು? ನೀನು ಒಪ್ಬೇಕಲ್ಲ, ನೀನಿಲ್ಲಿ ಈ ಭೂಮಿಯಲ್ಲಿದ್ಯಾ, ಈ ಪ್ರದೇಶದಲ್ಲಿದ್ಯಾ, ಅಲ್ಲಿದ್ದು ರೂಲ್ಸ್ ಕಾನೂನು ಉಂಟು, ನೀನು ಒಪ್ಬೇಕು. ಅದೇ ರೀತಿ ಭಗವಂತನ ಕಾನೂನು ಕೂಡ ಉಂಟು. ಭಗವಂತ ಕಾನೂನನ್ನು ನಾವು ಒಪ್ಬೇಕು. ಒಪ್ಪದಿದ್ರೆ ಇದೆ. ಆದ್ರೆ ನಮ್ಗೆ ಆಗ್ಬೋದು, ಯಾಕೆ ಆಯ್ತು ಹೀಗೆ, ನಾವು ಚಾ ಹೇಳ್ತೇವೆ. ನಿಮ್ಮ ಚಾ ಏನು ಪ್ರಯೋಜನ ಇಲ್ಲ. ಭಗವಂತ ರೂಲ್ಸ್ ಮಾಡಿದ್ದಾನೆ, ಅದನ್ನು ಫಾಲೋ ಮಾಡಲೇಬೇಕು. ಮಾಡದಿದ್ರೆ ಹೀಗೆ. ಹಾಗಾಗಿ ನಾವು ಎಂತ ಮಾಡಬೇಕು, ಈಗ ನಮ್ಗೆ ಅವರ ಮೇಲೆ ಕರುಣೆ ಬರಬೇಕು. ಎಸ್, ನಾವು ಅವ್ರಿಗೆ ಕೃಷ್ಣ ಪ್ರಜ್ಞೆ ಕೊಡ್ಬೇಕು ಅಷ್ಟೇ. ಫಸ್ಟಿಗೆ ನಾವು ಪಾಲನೆ ಮಾಡ್ಬೇಕು, ಕೃಷ್ಣ ಪ್ರಜ್ಞೆ ಮಾಡ್ಬೇಕು, ಮತ್ತೆ ಇನ್ನೊಬ್ಬರಿಗೆ ಕೊಡ್ಬೇಕು. ಡ್ಯೂಟೀಸ್ ಅಂದ್ರೆ ಹಾಗೆ, ಪರ ದುಃಖ ದುಃಖಿ, ಇನ್ನೊಬ್ಬನ ದುಃಖ ನೋಡುವ ನಮ್ಗೆ ದುಃಖ ಆಗ್ಬೇಕು. ಆದ್ರೆ ಯಾವ ರೀತಿಯಲ್ಲಿ ಆಗುವಂತ ದುಃಖ, ನಾವು ಖಾಲಿ ದೇಹವನ್ನು ನೋಡಿ ಯಾವ ಪಾಪ, ಅಯ್ಯೋ ಪಾಪ, ನಾವಂದ್ರೆ ಬಟ್ಟೆ. ಹೇಗೆ ಅಂದ್ರೆ ಒಬ್ಬ ನೀರಿಗೆ ಬಿದ್ದಿದ್ದಾನೆ, ಬಟ್ಟೆ ಅಂತಂದ್ರೆ ಎಂತ ಪ್ರಯೋಜನ ಉಂಟು? ದೇಹ ಅಲ್ಲಿ ಒಳಗೆ ಬಿದ್ದಿದೆ. ಅದೇ ರೀತಿ ನಾವು ನೋಡುವಂಥದ್ದು ಬಟ್ಟೆ. ಅಯ್ಯೋ ಪಾಪ, ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ತೇವೆ, ಸ್ಟೇಷನ್ ಅಲ್ಲಿ ರೈಲ್ವೆ ಸ್ಟೇಷನ್ ನೋಡ್ತೇವೆ, ಅಯ್ಯೋ ಪಾಪ. ನಮ್ಗೆ ಆತ್ಮದ ಮೇಲೆ ನಮ್ಗೆ ಅಯ್ಯೋ ಪಾಪ ಬರುವುದಿಲ್ಲ. ಶುದ್ಧ ಭಕ್ತರಿಗೆ ಆಗಿಲ್ಲ, ಆತ್ಮದ ಮೇಲೆ. ಹಾಗಾಗಿ ನಾವು ಭಗವಂತನ ಎಂತ ಹೇಳ್ತೀರ ಇಲ್ಲಿ, ದೇವೋತ್ತಮ ಪುರುಷ ಶ್ರೀಕೃಷ್ಣ ನಿರಂತರವಾಗಿ ಅನುಸರಿಸುತ್ತಾ, ಒಮ್ಮೆ ಮಾತ್ರ ಅಲ್ಲ, ನಿರಂತರ. ಹಯೇತುಕಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಪ್ರತಿಯ ಅಂದ್ರೆ 24 ಗಂಟೆ ನಿರಂತರವಾಗಿ. ಅದು ಪರೋಧರ್ಮ. ಸವೇ ಪುಂಸ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯತ ಈ ಆತ್ಮ ಸುಪ್ರಸೀದತಿ. ಆ ಧರ್ಮ ಈ ಧರ್ಮ ಅಲ್ಲ, ಪರೋಧರ್ಮ. ಪರೋಧರ್ಮ ಅಂದ್ರೆ ಎಂತ? ಅಧೋಕ್ಷಜ ಅಂದ್ರೆ ಕೃಷ್ಣ. ಅಖಜ, ಬಿಯಾಂಡ್ ಅವರ್ ಸೀನ್. ಅವನನ್ನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ 24 ಗಂಟೆ, ಅದೇ ಪರೋಧರ್ಮ. ಹಾಗಾಗಿ ನಂದು ಆ ರಿಲಿಜನ್ ಈ ರಿಲಿಜನ್, ಆ ಧರ್ಮ ಈ ಧರ್ಮ ಇಲ್ಲ. ಎಲ್ಲ ಚೀಟಿಂಗ್ ರಿಲಿಜನ್ ಬದಿಗಾಗಬೇಕು. ಮತ್ತೆ ನಾವು ಪರೋಧರ್ಮ ಮಾಡ್ಬೇಕು. ತಮ್ಮಂದ್ರೆ ಸಾಯದ ಭೂಮಿಯನ್ನು ಪರಿಪಾಲನೆ ಮಾಡಿದ್ರೆ ಮತ್ತೆ ಸುಖವನ್ನು ಅನುಭವಿಸ. ನೋಡಿ, ಸುಖ ಅನುಭವಿಸ್ಲಿಕ್ಕೆ ಆಗ್ತದೆ, ಆದ್ರೆ ನಮಗೆ ಸುಖ ಎಲ್ಲಿ ಉಂಟಂತ ಗೊತ್ತಿಲ್ಲ. ನಮಗೆ ಫಾರ್ಮುಲಾ ಗೊತ್ತಿಲ್ಲ, ಸುಖದ ಫಾರ್ಮುಲಾ. ಈಗ ಭಾವಾರ್ಥಕ್ಕೆ ಹೋಗುವ. ಯುಧಿಷ್ಠಿರ ಮಹಾರಾಜನು ಯಾವಾಗಲೂ ಪರಂ ಪ್ರಭು ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರಿಂದ ದರಿತ್ರಿಯಲ್ಲಿ ಆದರ್ಶ ರಾಜ ಪ್ರತಿನಿಧಿಯಾಗಿದ್ದ. ನೋಡಿ, ಕೃಷ್ಣನನ್ನು ಫಾಲೋ ಮಾಡ್ಬೇಕು ನಾವು. ಕೃಷ್ಣನ ಶುದ್ಧ ಭಕ್ತರನ್ನು ಫಾಲೋ ಮಾಡ್ಬೇಕು. ಇದು ನಿಜವಾದ ಅಂತ ಹೇಳುವಂಥದ್ದು, ನಿಜವಾದ ರೀತಿ ಇರುವಂಥದ್ದು. ಇಲ್ಲದ್ರೆ ಪ್ರಾಣಿಗಳ ಮಧ್ಯೆ ನಮ್ಗೆ ಎಂತ ವ್ಯತ್ಯಾಸ? ಏನು ವ್ಯತ್ಯಾಸವಿಲ್ಲ. ಮನುಷ್ಯ ಅಂದ್ರೆ ಎಂತ? ಮನುಷ್ಯ ಅಂದ್ರೆ ಭಗವಂತ ಹೇಳಿದನ್ನು ನಾವು ಪಾಲನೆ ಮಾಡ್ಬೇಕು. ವೇದಗಳಲ್ಲಿ ಈಶೋಪನಿಷತ್ ಹೇಳಿರುವಂತೆ ಬದ್ಧಾತ್ಮರಿಗೆ ಭಗವಂತನಲ್ಲಿ ತಮ್ಮ ಶಾಶ್ವತ ಸಂಬಂಧ ಮತ್ತೆ ಮತ್ತೆ ಪ್ರವೃತ್ತಿಗೊಳಿಸಿ ತಮ್ಮ ನಿವಾಸವಾದ ಭಗವತ್ತಾಮಗೆ ತೆರಳುವಂತೆ ಅವಕಾಶವನ್ನು ಒದಗಿಸುವಂತ ವಿಶ್ವಸೃಷ್ಟಿಯ ಸಮಗ್ರಕ್ಕೂ ಭಗವಂತನೇ ಒಡೆಯನಾಗಿರುತ್ತಾನೆ. ನೋಡಿ, ನಮಗೆ ಒಂದು ಈಗ ಅವಕಾಶ ಸಿಕ್ಕಿದೆ, ಚಾನ್ಸ್ ಟು ರಿಫಾರ್ಮ್ ವಾಲಂಟಿಯರಲ್ಲಿ. ಅಂದ್ರೆ ನಮಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಎಸ್, ನನಗೆ ಸಾಕಪ್ಪ ಈ ಜನ್ಮ, ನನಗೆ ಇನ್ನೂ ಈ ಜನ್ಮ ಬೇಡ, ಈ ಭೌತಿಕ ಲೋಕದಲ್ಲಿ ನನಗೆ ಜನ್ಮ ಬೇಡ,
ನನಗೆ ಎಲ್ಲಿ ಕುಂಟ ಇಲ್ಲ, ವೈಕುಂಠ. ಕುಂಟ ಅಂದ್ರೆ ಎಂಗ್ಸೈಟಿ, ನೋ ಕುಂಟ, ವೈಕುಂಠ. ಎಲ್ಲಿ? ವೈಕುಂಠಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಹಾಗಾಗಿ ಅಲ್ಲಿ ಹೋಗ್ಬೇಕು. ನಮ್ಗೆ ನಾವು ದೃಢ ಸಂಕಲ್ಪ ಆಗ್ಬೇಕು ನಮ್ಗೆ. ಹಾಗೆ ನಮ್ಗೊಂದು ಚಾನ್ಸ್ ಸಿಕ್ಕಿದೆ. ನಾವೀಗ ಜೈಲಲ್ಲಿ ಇದ್ದೇವೆ. ಜೈಲಲ್ಲಿ ಅಂತ ನಾವು ಸುಧಾರ್ಬೇಕು. ಎಸ್, ನಾನಿನ್ನು ಎಂತ ತಪ್ಪು ಮಾಡಿದ್ದೇನೆ, ಇನ್ನು ನಾನು ಆ ತಪ್ಪು ಮಾಡುವುದಿಲ್ಲ. ನಾನು ಜೈಲಿಂದ ಹೊರಗೆ ಬರಬೇಕು. ನೋಡಿ, ಜೈಲಿನಿಂದ ಹೊರಗೆ ಬರ್ಲಿಕ್ಕೆ ನಾವು ಪ್ಲಾನ್ ಮಾಡ್ಬೇಕು. ನಮ್ದೀಗೆ ಅಂತ ಜೈಲಲ್ಲಿ ನಾವು AC ತರುವಂತದ್ದು, ಜೈಲಲ್ಲಿ ನಾವು ಫ್ರಿಡ್ಜ್ ತರುವಂತದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೇವೆ ನಾವು. ಬೆಟರ್ ಲಿವಿಂಗ್ ಇನ್ ಜೈಲ್, ಇದು ಮೂರ್ಖತನ. ಜೈಲಿಂದ ನಾವು ಹೇಗೆ ಹೊರಗೆ ಬರುವುದು ಅದು ನಾವು ಯೋಚನೆ ಮಾಡ್ಬೇಕು ಹೊರತು ಜೈಲಿನಲ್ಲಿ ಪರ್ಮನೆಂಟ್ ನಾನು ಹೇಗೆ ಇರ್ತೇನೆ ಅದು ಯೋಚನೆ ಮಾಡಬಾರ್ದು. ಆದ್ರೆ ಕಲಿಯುಗ ಅಂದ್ರೆ ಮಂದ ಅಂದ್ರೆ ದಡ್ಡರು, ಸುಮಂದ ಅಂದ್ರೆ ಶತದಡ್ಡರು, ಮಂದವಾಗಿ ಉಪದ್ರುತ ಅಂದ್ರೆ ಡಿಸ್ಟರ್ಬ್ ಕಂಡೀಷನ್. ಹಾಗಾಗಿ ಅವರು ಜೈಲಲ್ಲೇ ಬೇರೆ ಬೇರೆ ವ್ಯವಸ್ಥೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಹೇಗೆಂದ್ರೆ ಈಗ ಸಪೋಸ್ ನಾನು ಬೆಂಗಳೂರಲ್ಲಿ ಇದ್ದೇನೆ, ನಾನು ಡೆಲ್ಲಿಗೆ ಹೋಗ್ತೇನೆ 5 ದಿವಸ ಕೆಲಸಕ್ಕೆ. ಒಂದು ಹೋಟೆಲ್ಗೆ ಹೋಗ್ತೇನೆ. ಹೋಟೆಲ್ ಪೇಂಟ್ ಸರಿ ಇಲ್ಲ, ಚೇರ್ ಇಲ್ಲ, ಟಿವಿ ಇಲ್ಲ, ಫ್ರಿಡ್ಜ್ ಇಲ್ಲ. ನಾನೆಂತ ಮಾಡ್ತೇನೆ? ಪೇಂಟರನ್ನು ಕರೆಸಿ ಪೇಂಟ್ ಹೊಡಿಸ್ತೇನೆ ಒಂದು ರೂಮಿಗೆ. ಮತ್ತೆ ಫ್ರಿಡ್ಜ್ ತರ್ತೇನೆ, ಮತ್ತೆ ವಾಷಿಂಗ್ ಮಿಷಿನ್ ತರ್ತೇನೆ, ಟಿವಿ ತರ್ತೇನೆ, ಸೋಫಾ ಸೆಟ್ ತರ್ತೇನೆ. ನನ್ನ ಎಂತ ಎಣಿಸುವರು? ಮೂರ್ಖ ಅಂತ ಎಣಿಸ್ತಾರೆ. 5 ದಿವಸಕ್ಕೆ ಹೋಗಿದ್ಯಾ, ನಿನ್ನ ಕೆಲಸ ಮುಗಿಸಿ ಬಾ ಅಪ್ಪ ನೀನು. ಖಾಲಿ 5 ದಿವಸ ಇರುವಂತದ್ದು. ಅದೇ ರೀತಿ ನಾವು ಕೂಡ ಹಾಗೆ. ಕಲಿಯುಗದಲ್ಲಿ 100 ವರ್ಷ, ಅದು ಕೂಡ ಕಡಿಮೆ ಆಗಿದೆ. ಈ ಕೊರೋನಾ ಬಂದೆಲ್ಲ ಜನರೆಲ್ಲ ಬೇಗ ಸಾಯ್ತಾ ಇದ್ದಾರೆ. ಎನಿ ಮೂಮೆಂಟ್ ನಮ್ಮ ಮೃತ್ಯು ಬರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಈಗಲೇ ಬರ್ಬೋದು, ವಿದಿನ್ ಸೆಕೆಂಡ್ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ರಾತ್ರಿ ಬರ್ಬೋದು. ನಾಳೆ ರಾತ್ರಿ ಮಲಗ್ತೇವೆ, ಬೆಳಿಗ್ಗೆ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ, ಏನು ಗ್ಯಾರಂಟಿ ಇಲ್ಲ. ಹಾಗಾಗಿ ನಾವೆಂತ ಎಣಿಸಿದ್ದೇವೆ, ಎಸ್ ಇದು ನನ್ನ ಪರ್ಮನೆಂಟ್ ಪ್ಲೇಸ್, ಮತ್ತೆ ನಾನು ತುಂಬಾ ವರ್ಷ ಇದ್ದೇನೆ ಅಂತ. ಇದು ನಮ್ಮ ಮೂರ್ಖತನ. ಹಾಗಾಗಿ ನಾವು ಯಾವುದನ್ನು ಯೋಚನೆ ಮಾಡಬೇಕು? ಎಸ್, ನಾನು ಜೈಲಲ್ಲಿ ಇದ್ದೇನೆ, ನಾನು ಸುಧಾರಬೇಕು, ಮತ್ತೆ ನಾನು ನಿಜವಾದ ಮನೆಗೆ ಹೋಗ್ಬೇಕು. ನಿಜವಾದ ಮನೆಯಲ್ಲಿ ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದು ಸುಮ್ಮನೆ. ಯಾವ್ದು ಮನೆ? ಕೃಷ್ಣ ಎಲ್ಲಿದ್ದಾನೆ ಅದು ನಮ್ಮ ಮನೆ, ಭಗವದ್ಧಾಮ. ಹಾಗಾಗಿ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಪ್ರಭುಪಾದ ಹೇಳುವಂಥದ್ದು, ಗ್ರಾಬ್ ದಿ ಗೋಲ್ಡನ್ ಅಪಾರ್ಚುನಿಟಿ. ಶ್ರೀಲ ಭಕ್ತಿವೇದಾಂತ ಠಾಕೂರ್ ಹೇಳುವಂಥದ್ದು ಎಂತಂದ್ರೆ, ಈ ಲೈಫಲ್ಲೇ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕಂತೆ. ನೆಕ್ಸ್ಟ್ ಲೈಫ್, ಈ ಲೈಫಲ್ಲಿ ನಾನು ಸ್ವಲ್ಪ ಮಾಡ್ತೇನೆ, ಭಕ್ತಿ ಮಾಡ್ತೇನೆ, ನೆಕ್ಸ್ಟ್ ಲೈಫಲ್ಲಿ ಇನ್ನೊಂದು ಫ್ಯಾಮಿಲಿ ಹುಡ್ತೇನೆ, ವೈಷ್ಣವ ಫ್ಯಾಮಿಲಿಯಲ್ಲಿ, ಮತ್ತೆ ಜಾಸ್ತಿ ಮಾಡ್ತೇನೆ. ಇಲ್ಲ, ನೆಕ್ಸ್ಟ್ ಲೈಫಲ್ಲಿ ನಮಗೆ ಸಿಕ್ಕಿದೆ ಅಂದ್ರೆ ಅಲ್ಲಿ ನಾವು ಭಕ್ತಿಯಲ್ಲಿ ಸೀರಿಯಸ್ ಆಗ್ತೇವೆ, ಯಾವ ಗ್ಯಾರಂಟಿ? ಹಾಗಾಗಿ ಈ ಲೈಫಲ್ಲಿ ನಮಗೊಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ಡೋಂಟ್ ಮಿಸ್ ದಿ ಗೋಲ್ಡನ್ ಆಪರ್ಚುನಿಟಿ, ಗ್ರಾಬ್ ದಿ ಆಪರ್ಚುನಿಟಿ. ಪ್ರಭುಪಾದ ಹೇಳುವಂಥದ್ದು ಇಮಿಡಿಯೇಟ್ಲಿ ಗ್ರಾಬ್ ಮಾಡ್ಬೇಕಂತ. ಭೌತಿಕ ಜಗತ್ತಿನ ಇಡೀ ವ್ಯವಸ್ಥೆಯನ್ನು ಈ ಕಾರ್ಯಕ್ರಮ ಮತ್ತು ಯೋಜನೆಯೊಂದಿಗೆ ಏರ್ಪಡಿಸಲಾಗಿದೆ. ಎಂತ ಕಾರ್ಯಕ್ರಮ? ಎಂತ? ವೈಕುಂಠಕ್ಕೆ ಹೋಗುವಂಥದ್ದು ನಮ್ಮನ್ನು. ಈಗ ಕೃಷ್ಣ ಯಾಕೆ ಬಂದದ್ದು? ಕೃಷ್ಣನ ಶುದ್ಧ ಭಕ್ತರು ಯಾಕೆ ಬಂದದ್ದು? ನಮ್ಮನ್ನು ಅಲ್ಲಿ ಕೊಂಡೋಗ್ಲಿಕ್ಕೆ. ಹೇಗೆಂದ್ರೆ ಯಮುನಾಚಾರ್ಯ ಮತ್ತೆ ರಾಮಾನುಜಾಚಾರ್ಯ ಗುರು ಯಮುನಾಚಾರ್ಯ, ಅವ್ರು ಮೀಟ್ ಆಗ್ಲಿಲ್ಲ ಇಬ್ಬರು. ಕೃಷ್ಣ ಮಾಡ್ಲಿಲ್ಲ, ವ್ಯವಸ್ಥೆ ಮಾಡ್ಲಿಲ್ಲ ಇಬ್ಬರನ್ನು ಮೀಟ್ ಆಗುವಂಥದ್ದು. ಹಾಗೆ ಅವ್ರ ಪ್ಲಾನ್ ಎಂತ ಇತ್ತು ಅಂದ್ರೆ, ಇಬ್ಬರು ಮೀಟ್ ಆದ್ರೆ ಅವರು ಇಲ್ಲಿಂದಲೇ ಒಂದು ಈ ಸ್ಟೆಪ್ಸ್ ಅನ್ನು ಕಟ್ತಾ ಇದ್ರಂತೆ ವೈಕುಂಠಕ್ಕೆ ಅಂತ ಪ್ಲಾನ್ ಇತ್ತಂತೆ, ಎಲ್ಲರನ್ನು ಕೊಂಡೋಗುವ. ಕೃಷ್ಣನಿಗೆ ಅಂದ್ರೆ ಸುಲಭದಲ್ಲಿ ಅಲ್ಲಿ ಅವರು ಹೋಗ್ಬಾರ್ದು, ಸ್ವಲ್ಪ ಕಷ್ಟಪಡ್ಬೇಕು. ಸುಲಭದಲ್ಲಿ ಹೋದ್ರೆ ಅಲ್ಲಿ ಎಂತ ಆಗ್ತದೆ? ಈಗ ನಾವು ಕಷ್ಟಪಟ್ಟರೆ ನಮ್ಗೆ ಅದರ ಮಹತ್ವ ಗೊತ್ತಿರ್ತದೆ. ನಾವು ಕಷ್ಟಪಡದೆ ಸುಮ್ಮನೆ ಬಂದ್ರೆ ಅದಕ್ಕೆ ನಮ್ಗೆ ಮಹತ್ವ ಗೊತ್ತಿರುವುದಿಲ್ಲ. ಹಾಗೆ ಸುಮ್ಮನೆ ಹೋಗ್ಲಿಕ್ಕೆ ಭಗವಂತ ಬಿಡಲಿ, ಅದಕ್ಕೆ ಅವರನ್ನು ಇಬ್ಬರನ್ನು ಮೀಟ್ ಮಾಡಿಸಿಲ್ಲ. ಇಲ್ಲದವರಿಗೆ ಏಣಿ ಮಾಡಿಸಿ ಎಲ್ಲರನ್ನು ವೈಕುಂಠಕ್ಕೆ ಕೊಂಡೋಗುವ ಪ್ಲಾನ್ ಇತ್ತು. ಎಸ್, ಬಹುಶಃ ಇಡೀ ವ್ಯವಸ್ಥೆ ಈ ಕಾರ್ಯಕ್ರಮ ಮತ್ತು ಯೋಜನೆಯೊಂದಿಗೆ ಏರ್ಪಡಿಸಲಾಗಿದೆ. ಯಾವನೇ ಆಗಲಿ ಈ ಯೋಜನೆಯನ್ನು ಮೀರಿ ನಡೆದರೆ ಪ್ರಕೃತಿ ನಿಯಮದಿಂದಲೇ ಶಿಕ್ಷೆಗೆ ಗುರಿಯಾಗ್ತಾನೆ. ಪ್ರಭುಪಾದ ಒಂದು ಪುಸ್ತಕ ಬರೆದಿದ್ದಾರೆ, ಲಾಸ್ ಆಫ್ ನೇಚರ್, ಪ್ರಕೃತಿಯ ನಿಯಮಗಳು. ತುಂಬಾ ಕಠೋರ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಮಾಡಿದಕ್ಕೆ ಉಂಟೆ ಉಂಟು. ಈಗ ನಾವು ಹೇಳ್ತೇವೆ, ಅವರು ಎಷ್ಟು ಎಲ್ಲ ದೋಸ್ತಾ ಇದ್ದಾರೆ, ಲೂಡ್ತಾ ಇದ್ದಾರೆ, ತುಂಬಾ ಪಾಶ್ ಆಗಿದ್ದಾರೆ.
ನೆಕ್ಸ್ಟ್ ಲೈಫ್ ನೋಡಿ ಇರುವೆ ಕೂಡ ಆಗ್ತಾನೆ, ಹೇಳಲಿಕ್ಕೆ ಆಗುದಿಲ್ಲ. ಇರುವೆ ಅಲ್ಲ, ಎಂತ ಬೇಕಿದ್ರೆ ಆಗ್ಬೋದು. ಲಾಸ್ಟ್ ಲೈಫ್ ಪುಣ್ಯ ಈಗ ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ನೆಕ್ಸ್ಟ್ ಲೈಫ್ ಎಂತ, ವಾಟ್ ನೆಕ್ಸ್ಟ್, ನಮ್ಗೆ ಅದರ ಯೋಚನೆ. ನಮ್ಗೆ ಅಂತಂದ್ರೆ ಈಗ ಇರುವಾಗ ನಾವು ಖುಷಿಯಲ್ಲಿ ಇರ್ಬೇಕು. ನಮ್ಮ ಪ್ಲಾನ್ ಇದು, ನಮ್ದಂತಲ್ಲ, ಕಲಿಯುಗದಲ್ಲಿ ಪ್ಲಾನ್ ಹೀಗೆ. ಇರುವಾಗ ನಾವು ಆರಾಮ ಇರ್ಬೇಕು. ಮತ್ತೆ ಯಾರು ನೋಡಿದ್ದಾರೆ ನೆಕ್ಸ್ಟ್. ಹಾಗೆ ನಿಯಮದಿಂದ ಶಿಕ್ಷೆಗೆ ಗುರಿಯಾಗುತ್ತಾನೆ. ತುಂಬಾ ಕಠೋರ, ಪ್ರಕೃತಿಯ ನಿಯಮಗಳು ತುಂಬಾ ಕಠೋರ, ಸುಲಭದಲ್ಲಿ ಬಿಡುವುದಿಲ್ಲ ಅವಳು. ಅಂತ ಪ್ರಕೃತಿಯು ಪರಮಪ್ರಭುವಿನ ದಿಗ್ದರ್ಶನದಂತೆ ವರ್ತಿಸುತ್ತದೆ. ಮಯಾ ದಕ್ಷೇನ ಪ್ರಗತಿ ಸೂಯತೆ ಸ ಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತದೆ. ಅವಳು ಇಂಡಿಪೆಂಡೆಂಟ್ ಅಲ್ಲ, ಅವಳು ಡಿಪೆಂಡೆಂಟ್. ಕೃಷ್ಣ ಹೇಳಿದಾಗ ಕೇಳ್ತಾ ಇದ್ದಾಳೆ ಅವಳು. ಆದ್ರೆ ನಮ್ಮನ್ನು ಬಿಡ್ತಾಳ ಅವಳು? ಇಲ್ಲ. ಜಪಟೀಯದಾರೆ ನಮ್ಮನ್ನು ಚಟ್ನಿ ಮಾಡಿ ಬಿಡ್ತಾಳೆ. ಎಸ್ ಮಾಡು, ನಿನಗೆ ಕೊಡ್ತೇನೆ, ಅದಕ್ಕೆ ತಕ್ಕ ಶಿಕ್ಷೆ ಕೊಡ್ತೇನೆ ಅಂತ ಹೇಳ್ತಾಳೆ ಅವಳು. ಯುಧಿಷ್ಠಿರ ಮಹಾರಾಜನು ಭಗವಂತನ ಪ್ರತಿನಿಧಿಯಾಗಿ ಭೂಮಿಯ ಸಿಂಹಾಸನದಲ್ಲಿ ಪ್ರತಿಷ್ಠಿತನಾಗಿದ್ದನು. ಭಗವಂತನ ಪ್ರತಿನಿಧಿ ನೋಡಿ. ನರ ದೇವ, ನರ ಅಂದ್ರೆ ಮನುಷ್ಯ, ದೇವ ಅಂದ್ರೆ ದೇವರು. ಹಾಗಾಗಿ ರಾಜ ಅಂದ್ರೆ ಮನುಷ್ಯ ರೂಪದಲ್ಲಿ ದೇವರವರು. ಹಾಗಾಗಿ ಭಗವಂತನ ಪ್ರತಿನಿಧಿ ಯಾರು? ಯುಧಿಷ್ಠಿರ ಮಹಾರಾಜ್ ಭೂಮಿಯ ಸಿಂಹ ಪ್ರತಿಷ್ಠಿತನಾಗಿದ್ದನು. ಯಾವನೇ ಆಗಲಿ ರಾಜನು ಭಗವಂತನ ಪ್ರತಿನಿಧಿಯಾಗಿ ಇರಬೇಕಾದದ್ದು ಎಲ್ಲರೂ ನಿರೀಕ್ಷಿಸಕ್ಕ ಸಂಗತಿ. ನೋಡಿ, ಈಗ ತುಂಬಾ ಪೊಲಿಟಿಷಿಯನ್ ಅವರಿದ್ದಾರೆ, ಭಗವಂತನ ಪ್ರತಿನಿಧಿಯಾಗಿದ್ದಾರಾ? ಇಲ್ಲ. ಎಂತೆಂತ ಮಾಡ್ತಾರಪ್ಪ. ಟೋಟಲಿ ಭಗವಂತ ಹೇಳಿದಕ್ಕೆ ಉಲ್ಟವೇ. ಯಾವುದೇ ಪೊಲಿಟಿಷಿಯನ್ ಇರಲಿ, ಆ ಪೊಲಿಟಿಷಿಯನ್ ಈ ಪೊಲಿಟಿಷಿಯನ್ ಹೇಳುದಲ್ಲ, ಎಲ್ಲರೂ. ಪ್ರೊಪೋಸಲ್ one set of rascal is no better than other set of rascal. Both are rascal. ಈಗ ನಾವು ಹೇಳೋದು ಆ ಪಾರ್ಟಿ ಈ ಪಾರ್ಟಿ ಇಲ್ಲ. ಇವ ಧರಣಿ ಮಾಡುವಂತದ್ದು, ಇಲ್ಲಿ ಒಂದು ಫೇಮಸ್ ಒಂದು ಪೊಲಿಟಿಷಿಯನ್ ಹೆಸರು ಹೇಳುವುದಿಲ್ಲ, 2099 ಧರಣಿ ಮಾಡ್ತಾ ಇದ್ರು. ಎಂತ ಧರಣಿ ಮಾಡುವಾಗ ಜನರೆಲ್ಲ ತುಂಬಾ. ಆದ್ರೆ ಮತ್ತೆ ಅವರು ಎಲೆಕ್ಷನ್ ನಿಂತರು, ಗೆದ್ರು. ಈಗ ಈಚೆ ತಿರುಗಿ ನೋಡ್ತಾ ಇಲ್ಲ, ಏನು ಕೆಲಸ ಕೂಡ ಆಗುದಿಲ್ಲ ಆ ಜನದಿಂದ. ಹಾಗಾಗಿ ಇದು ಆಗುವಂಥದ್ದು. ಹಾಗೆ ಹೆಚ್ಚಿನವರು ಮಾಡ್ತಾರೆ. ಆದ್ರೆ ಇವ ಅಪೋಸಿಟ್ ಪಾರ್ಟ್ನವ ಧರಣಿ ಮಾಡುವಂಥದ್ದು. ಅವ ಇರುವಾಗ ರೂಲಿಂಗ್ ಅಲ್ಲಿ ಇವ ಮಾಡ್ತಾನೆ, ಇವ ಬರುವಾಗ ಅವ ಮಾಡ್ತಾನೆ. ಆದ್ರೆ ಅವರ ಧರಣಿಯಿಂದ ಎಂತ ಇರ್ತದೆ? ನಮ್ಮ ಒಳಿತಿರುವುದಲ್ಲ, ಅವನ ಸ್ವಾರ್ಥ. ಹಾಗೆ ಸೆಲ್ಫಿಶ್, ನಮ್ಮ ಒಳ್ಳೆಯದು ಮಾಡುವುದಲ್ಲ ಅವರು. ಎಲ್ಲರೂ ಅವ ಇವ ಅಂತಲ್ಲ, ಎಲ್ಲರೂ ಹೀಗೆ. ಹಾಗಾಗಿ ಎಲ್ಲಿ ತನಕ ಅವ ಭಗವಂತನ ಪ್ರತಿನಿಧಿಯಾಗಿ ಇರುವುದಿಲ್ಲವೋ ಅವ ಒಳ್ಳೇದು ಮಾಡುವುದಿಲ್ಲ. ಪ್ರತಿನಿಧಿಯಾಗಿ ಇರಬೇಕಾದುದು ಎಲ್ಲರೂ ನಿರೀಕ್ಷಕ ಸಂಗತಿ. ಯುಧಿಷ್ಠಿರ ಮಹಾರಾಜ ಇದ್ದ ಹಾಗೆ. ಪರಿಷ್ಕೃತವಾದ ಪ್ರಭುತ್ವಕ್ಕೆ ಭಗವಂತನ ಪರಮೇಚ್ಛೆಯ ಪ್ರಾತಿನಿಧ್ಯವಾಗಿರಬೇಕಾದುದು ಅತ್ಯವಶ್ಯಕ. ನೋಡಿ, ಅಂದ್ರೆ ಪ್ರಭುತ್ವ ಒಂದು ಡೆಮೋಕ್ರಸಿ, ಡೆಮಾನ್ ಗಾನ್ ಕ್ರೇಜಿ. ಪ್ರಭುತ್ವ ಒಂದು ಡೆಮಾನ್ ಅಂದ್ರೆ ರಾಕ್ಷಸ, ಕ್ರೇಜಿ ಹುಚ್ಚ. ಪ್ರಭುತ್ವಕ್ಕೆ ವ್ಯಾಲ್ಯೂ ಕೊಡುವುದಿಲ್ಲ. ಯಾಕೆಂದ್ರೆ ಭಗವಂತ ಹೇಳಿದಾಗ ಅವರು ಮಾಡ್ತಾ ಇಲ್ಲ. ಪರಮೇಚ್ಛೆಯ ಪ್ರಾತಿನಿಧ್ಯವಾಗಿರಬೇಕಾದ ಅತ್ಯವಶ್ಯ. ಈ ಪರಮ ತತ್ವಕ್ಕೆ ಅನುಗುಣವಾಗಿ ಯುಧಿಷ್ಠಿರ ಮಹಾರಾಜನು ಒಬ್ಬ ಆದರ್ಶ ಚಕ್ರವರ್ತಿ ಆಗಿದ್ದ. ನೋಡಿ, ಯುಧಿಷ್ಠಿರ ಮಹಾರಾಜ್ ಆಗಿದ್ದ. ಅದಕ್ಕೆ ನಾವು ಗ್ಲೋರಿಫೈ ಮಾಡೋ ಪರೀಕ್ಷೆ ಯುಧಿಷ್ಠಿರ ಮಹಾರಾಜ್ ನಾವು ಯಾಕೆ ಗ್ಲೋರಿಫೈ ಮಾಡುವಂತದ್ದು? ನಮ್ಗೆ ಬೇರೆ ಕೆಲಸ ಇಲ್ವಾ ಮಾಡ್ಲಿಕ್ಕೆ? ಭಗವಂತ ಹೇಳಿದಾಗೆ ಮಾಡ್ತಾ ಇದ್ರು. ಹೇಗೆ ಅಂದ್ರೆ ಒಂದು ಇರುವೆ ಕೂಡ ಸಮಸ್ಯೆಯಲ್ಲಿ ಇರಬಾರ್ದು. ರಾಜ ಅಂದ್ರೆ ಅದು. ಅವನ ಕೆಲಸ ಹೇಗೆ ಅಂದ್ರೆ ಒಬ್ಬ ರಾಜ ಹೇಗೆ ಅಂದ್ರೆ, ಈಗ ಅವ ಒಳ್ಳೇದು ಜನರೆಲ್ಲ ಎಲ್ಲರೂ ಜನರು ಮಾಡುವಂತ ಕೆಟ್ಟದಲ್ಲಿ 50% ಅವನಿಗೆ ಹೋಗ್ತದಂತೆ ರಾಜನಿಗೆ. ಒಳ್ಳೇದು ಮಾಡಿದ 50% ಅವನಿಗೆ ಹೋಗ್ತದೆ.
ಅಂದ್ರೆ ಅವ್ರ ರೆಪ್ರೆಸೆಂಟೇಟಿವ್. ಆದ್ರೆ ಈಗ ನೋಡಿ ಕಲಿಯುಗ ಅಂದ್ರೆ ಟೋಟಲಿ ಹೇಳಿ ಪ್ರಯೋಜನ ಇಲ್ಲ. ಮಹಾರಾಜ ಯುಧಿಷ್ಠಿರನ ಮತ್ತು ಅವನ ಕುಲರಾಜದ ಮಹಾರಾಜ ಪರೀಕ್ಷಿತನಂತ ರಾಜರ ಆಳಿಕೆಯಲ್ಲಿ ರಾಜನು ಪ್ರಜೆಗಳು ಮತ್ತು ಪ್ರಾಪಂಚಿಕ ಕರ್ತವ್ಯಗಳನ್ನು ನೆರವೇರಿಸುವಲ್ಲಿ ಸಂತುಷ್ಟರಾಗಿದ್ದರು. ನೋಡಿ, ಪ್ರಜೆಗಳು ಮತ್ತು ಪ್ರಾಪಂಚಿಕ ಕರ್ತವ್ಯಗಳಲ್ಲಿ ನೆರವೇರಿಸುವಲ್ಲಿ ಸಂತುಷ್ಟರಾಗಿದ್ದರು. ರಾಜನರು ಈ ರೀತಿ ಮಾಡಬೇಕು. ಭೌತ ಪ್ರಕೃತಿಯ ಪೂರ್ಣ ಸಹಕಾರದಿಂದ ಪ್ರಜೆಗಳ ರಕ್ಷಣೆ ಮತ್ತು ಪ್ರಾಕೃತಿಕ ಜೀವನದ ಸುಖ ಅನುಭವಗಳು ಒಟ್ಟೊಟ್ಟಿಗೆ ಈಡೇರಿಸಿದ್ದವು. ನೋಡಿ, ಭೌತ ಪ್ರಕೃತಿಯ ಪೂರ್ಣ ಸಹಕಾರದಿಂದ ಪ್ರಭುಪಾದ ಹೇಳ್ತಾರೆ, ನೇಚರ್ ವಿಲ್ ಸಪೋರ್ಟ್ ವೆನ್ ಇಟ್ ವಿಲ್ ಸಪೋರ್ಟ್, ವೆನ್ ಯು ಅಲೈನ್ ವಿತ್ ಗಾಡ್, ದಟ್ ಟೈಮ್ ನೇಚರ್ ವಿಲ್ ಸಪೋರ್ಟ್. ಈಗ ಅಲೈನ್ಮೆಂಟ್ ಇಲ್ಲ ದೇವರೊಟ್ಟಿಗೆ, ಹೇಗೆ ನೇಚರ್ ಯಾಕೆ ಸಪೋರ್ಟ್ ಮಾಡ್ತದೆ? ನೇಚರ್ ಸಪೋರ್ಟ್ ಮಾಡುವುದಿಲ್ಲ. ಭೌತ ಪ್ರಕೃತಿಯ ಪೂರ್ಣ ಸಹಕಾರದಿಂದ ಪ್ರಜೆಗಳ ರಕ್ಷಣೆ ಮತ್ತು ಪ್ರಾಕೃತಿಕ ಜೀವನದ ಸುಖ ಅನುಭವಗಳು ಒಟ್ಟೊಟ್ಟಿಗೆ ಈಡೇರುತ್ತಿತ್ತು. ನೋಡಿ, ಎಲ್ಲವೂ, ಯಾಕಂದ್ರೆ ಸರ್ವಯೋನಿಷು ಅಂತ ಎಲ್ಲ ಜೀವಿಗಳು ಭಗವಂತನ ಮಕ್ಕಳು. ಎಷ್ಟು ಶ್ಲೋಕ 19 ಹೋಗುವ. ಭಗವಾನಪಿ ವಿಶ್ವಾತ್ಮ ಲೋಕವೇದ ಪತಾನುಗ ಕಾಮಾನ್ ಶಿಶೇವ ದ್ವಾರ್ವತ್ಯಾಂ ಆಸಕ್ತ ಸಾಂಖ್ಯಾಂ ಆಶ್ರಿತ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದಗೆ. ಒಟ್ಟೊಟ್ಟಿಗೆ ವಿಶ್ವಾತ್ಮನಾದ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ದ್ವಾರಕಾ ನಗರದಲ್ಲಿ ಸಮಾಜದ ವೇದ ಸಂಪ್ರದಾಯಗಳ ಅನುಸಾರವಾಗಿ ಜೀವನ ಸುಖವನ್ನು ಅನುಭವಿಸಿ ಅವನು ತತ್ವಜ್ಞಾನದ ಸಾಂಖ್ಯ ಪದ್ಧತಿಯಲ್ಲಿ ವಿವರಿಸುವಂತೆ ಜ್ಞಾನ ವೈರಾಗಗಳಲ್ಲಿ ನೆಲೆಗೊಂಡವನಾಗಿದ್ದಾನೆ. ನೋಡಿ, ಜ್ಞಾನ ಮತ್ತು ವೈರಾಗ ಇರಬೇಕು. ಜ್ಞಾನ ವೈರಾಗ ಋಷಿಕೇನ ಸೇವನಂ ಭಕ್ತಿ ರುಚ್ಯತೆ. ಅಂದ್ರೆ ಜ್ಞಾನ ಕೂಡ ಇರಬೇಕು ಮತ್ತು ವೈರಾಗ್ಯ ಕೂಡ ಇರಬೇಕು. ಜ್ಞಾನ ವೈರಾಗ್ಯ ಅನಾವೃತಂ. ಎಸ್, ಹಾಗೆ ಭಗವಂತನಿಂದ ಒಟ್ಟೊಟ್ಟಿಗೆ ವಿಶ್ವಾತ್ಮನಾದ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣ ದ್ವಾರಕಾ ನಗರದಲ್ಲಿ ಸಮಾಜದ ವೇದ ಸಂಪ್ರದಾಯ ಅನುಸಾರವಾಗಿ. ನೋಡಿ, ಭಗವಂತ ಫಾಲೋ ಮಾಡ್ತಾ ಇದ್ದ, ಅವನಿಗೆ ಮಾಡ್ಬೇಕಾ? ಇಲ್ಲ, ಅವನಿಗೆ ಮಾಡುವಂಥದ್ದು ಯಾವುದೂ ಇಲ್ಲ. ಅವ ದೇವೋತ್ತಮ ಪುರುಷ, ಅದು ಕೂಡ ಮಾಡ್ತಿದ್ದೆ. ಯಾಕೆ? ಯದ್ಯದ್ ಆಚಾರ್ಯ ಶ್ರೇಷ್ಠ ತತ್ತತ್ ಏವತ್ತರ್ಜನ ಸಭ್ರೋ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತತ್ ಅನ್ವರ್ತದೆ. ಅಂದ್ರೆ ಲೀಡರ್ ಮಾಡಿದನ್ನು ಉಳಿದವರು ಫಾಲೋ ಮಾಡ್ತಾರೆ. ಭಗವಂತ ಅವ ಕೂಡ ಮಾಡ್ತಾ ಇದ್ದ, ಸಮಾಜದ ವೇದ ಅನುಸಾರವಾಗಿ ಜೀವನ ಸುಖ ಅನುಭವಿಸಿದ. ತತ್ವಜ್ಞಾನ ಅಂದ್ರೆ ಸಾಂಖ್ಯ ಪದ್ಧತಿಯಲ್ಲಿ. ನೋಡಿ, ತತ್ವಜ್ಞಾನ ಸಾಂಖ್ಯ ಪದ್ಧತಿಯಲ್ಲಿ ವಿವರಿಸುವ ಜ್ಞಾನ ವೈರಾಗ್ಯ ನೆಲೆಗೊಂಡವನಿಗಿದ್ದಾನೆ. ಎಸ್, ಭಾವಾರ್ಥಕ್ಕೆ ಹೋಗುವ. ಯುಧಿಷ್ಠಿರ ಮಹಾರಾಜನು ಲೋಕದ ಸಾರ್ವಭೌಮನಾಗಿದ್ದಾಗ ಭಗವಾನ್ ಕೃಷ್ಣನು ದ್ವಾರಕೆಯ ರಾಜನಾಗಿ ದ್ವಾರಕಾಧೀಶನೆಂದು ಪ್ರಸಿದ್ಧನಾಗಿದ್ದನು. ನೋಡಿ, ಇವೆಲ್ಲವನ್ನು ರೂಲ್ ಮಾಡುವಾಗ ಕೃಷ್ಣ ದ್ವಾರಕಾಧೀಶನಾಗಿದ್ದ. ಇತರ ಸಾಮಂತ ರಾಜರಂತೆ ಅವನು ಯುಧಿಷ್ಠಿರನ ಆಳ್ವಿಕೆ ಅಧೀನನಾಗಿದ್ದ. ದೇವೋತ್ತಮ ಪುರುಷ ಅವನ ಅಂಡರ್, ಎಲ್ಲ ರಾಜರು ಅವನ ಅಂಡರ್. ಯುಧಿಷ್ಠಿರ ಮಹಾರಾಜ್ ಅವು ಕೂಡ ಅವನಿಗೆ ಅದು ಬೇಕಾ? ಆಕ್ಚುಲಿ ಕೃಷ್ಣನ ಅಂಡರ್ ಇರಬೇಕಲ್ಲ ಯುಧಿಷ್ಠಿರ ಮಹಾರಾಜ್. ಆದ್ರೆ ಇದು ನಮ್ರತೆ ಭಗವಂತ ತೋರಿಸ್ತಾನೆ. ನೋಡಿ, ಅದು ಹೇಳಿದಾಗ ಯದ್ಯದ ಆಚಾರ್ಯ ಶ್ರೇಷ್ಠ. ಭಗವಾನ್ ಶ್ರೀಕೃಷ್ಣನ ವಿಶ್ವಸೃಷ್ಟಿಯ ಪರಮ ಸಾರ್ವಭೌಮನಾದರೂ ಭೂಮಿಯಲ್ಲಿದ್ದಾಗ ಅವನು ವೇದದ ಶಾಸನ ತತ್ವಗಳನ್ನು ಎಂದಿಗೂ ಉಲ್ಲಂಘಿಸಲಿಲ್ಲ. ನೋಡಿ, ಉಲ್ಲಂಘಿಸಲಿಲ್ಲವ. ಅವನಿಗೆ ಹೇಳ್ಬೋದಿತ್ತು, ಯುಧಿಷ್ಠಿರ ನೀನು ನನ್ನ ಅಂಡರ್, ನಾನು ವಿಶ್ವಸೃಷ್ಟಿಯ ಸಾರ್ವಭೌಮ, ನಿನ್ನ ಹಾಗೆ ಮಾಡಲಿಲ್ಲ. ಅವನ ಅಂಡರ್. ಎಸ್, ಯುಧಿಷ್ಠಿರ ಮಹಾರಾಜ್, ನಾನು ನಿನ್ನ ಅಂಡರ್. ಇದು ನಮ್ರತೆ. ನಮ್ರತೆ ನಮಗೆ ಮೇನ್ ಬೇಕು. ನಮ್ರದಿಲ್ಲದೆ ನಮಗೆ ಯಾರೊಟ್ಟಿಗೆ ಕೂಡ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅಹಂ ಬಿಡುವುದಿಲ್ಲ ನಮ್ಮನ್ನು. ಯಾಕೆ ನಾನು ಅವರೊಟ್ಟಿಗೆ ಕೆಲಸ ಮಾಡ್ಬೇಕು? ಕೃಷ್ಣ ನೋಡಿ, ನಾವು ಕಲಿಯುವಂಥದ್ದು ಇದೆಯಲ್ಲ, ನಮ್ಗೆ ಅಹಂ ಬಿಡುವುದಿಲ್ಲ. ನಾವು ಹೇಳುವಂತ ನಮ್ಗೆ ಅಹಂ ಇಲ್ಲ ಅಂತ, ಆದ್ರೆ ಉಂಟಪ್ಪ. ಇಲ್ಲ, ನಾವು ಎಲ್ಲರೊಟ್ಟಿಗೂ ಕೂಡ ಅಂದ್ರೆ ನಮ್ರತೆಯಲ್ಲಿ ಮಾಡ್ಬೇಕಲ್ಲ. ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ? ಯಾಕೆ ಅಂದ್ರೆ ಅಹಂ ಉಂಟು. ಅಹಂಕಾರ ವಿಮೂಢಾತ್ಮ ಕರ್ತಾಮಿತಿ ಮನ್ಯತೆ. ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ವಿಭಾಗಶಃ ಅಹಂಕಾರ ವಿಮೂಢಾತ್ಮ ಕರ್ತಾಮಿತಿ ಮನ್ಯತೆ. ಇದು ಅಹಂಕಾರ. ನಾನು ಮಾಡುವಂತ, ನಾನೇ ಮಾಡ್ಬೇಕು, ನಾನೇ. ಕೋಆಪರೇಟಿವ್ ಸ್ಪಿರಿಟ್ ಇಲ್ಲ ನಮ್ಗೆ. ಎಸ್, ಅದು ಭಗವಂತ
ಇಲ್ಲ. ಎಸ್ ಇಸ್ ನಾಲೆಜ್, ನನ್ ಇನ್ ಅಂಡರ್. ಇದು ಅವನಿಗೆ ಎತ್ತು. ಏಕೆಂದ್ರೆ ಅವು ಮಾನವ ಜೀವನಕ್ಕೆ ಮಾರ್ಗದರ್ಶಿಯಾಗಿ ಇರತಕ್ಕವು. ಸಾಂಖ್ಯ ದರ್ಶನದ ಜ್ಞಾನ ಪದ್ಧತಿಯೇ ಆಧಾರವಾಗಿರುವ ವೇದ ತತ್ವಗಳಿಗೆ ಅನುಗುಣವಾಗಿ ನಿಯಂತ್ರಿತವಾದ ಮಾನವ ಜೀವನವು ಜೀವನ ಅವಶ್ಯಕತೆಗಳನ್ನು ಅನುಭವಿಸುವ ಸರಿಯಾದ ಮಾರ್ಗವಾಗಿದೆ ನೋಡಿ. ಅಂದ್ರೆ ಈ ಸಾಂಖ್ಯ ದರ್ಶನ ಜ್ಞಾನ ಪದ್ಧತಿ, ಸಾಂಖ್ಯ ಅಂದ್ರೆ 24 ಎಲಿಮೆಂಟ್ಸ್ ಉಂಟು, ಅದರ 25 ಎಲಿಮೆಂಟ್ ಆತ್ಮ, 20 ಪರಮಾತ್ಮ. ಹಾಗಾಗಿ ಇದಿರುವಂಥದ್ದು ಎಂತ, ಆತ್ಮ ಪರಮಾತ್ಮನ ಕನೆಕ್ಟ್ ಮಾಡ್ಲಿಕ್ಕೆ ಇರುವಂತ ನಿಜವಾದ ಜ್ಞಾನ ಪದ್ಧತಿ. ಅಂತ ಜ್ಞಾನ ವೈರಾಗ ಸಂಪ್ರದಾಯಗಳಿಲ್ಲದ ಹೆಸರಿಗೆ ಮಾತ್ರವೆನಿಸುವ ಮಾನವ ನಾಗರಿಕತೆ ತಿನ್ನು, ಕುಡಿ, ಸಂತೋಷ ಪಡುವಂತ ಭೋಗಿಸು ಅಂತ ಹೇಳ್ತಾರೆ ಪ್ರಭುಪಾದ. ಇದು ಪ್ರಭುಪಾದ ತುಂಬಾ ಬಾರಿ ಹೇಳಿದ್ದಾರೆ ಈ ಸೆಂಟೆನ್ಸ್. ಈಟ್, ಡ್ರಿಂಕ್, ಬಿ ಮೇರಿ ಅಂಡ್ ಎಂಜಾಯ್. ನೀವು ಯಾರದ್ದು ಹೋಗಿ ಪ್ರಚಾರ ಮಾಡಿ, ಅವ್ರು ಹೇಳ್ತಾರೆ ಎಂತ ಆತ್ಮ ದೇವರು, ಸರಿ ತಿನ್ಬೇಕು, ಸರಿ ಕುಡಿಬೇಕು, ಮತ್ತೆ ಬಿ ಮೇರಿ ಅಂದ್ರೆ ಸಂತೋಷ ಪಡಬೇಕು, ಮತ್ತೆ ಎಂಜಾಯ್, ಭೋಗಿಸು. ಇದೇ ಹೇಳುವಂತ ಜನರೆಲ್ಲ. ಇದು ಪಶು ಜೀವನದ ನೋಡಿ. ಎನ್ನತಕ್ಕ ಪಶು ಜೀವನಕ್ಕಿಂತ ಹೆಚ್ಚಿನದೇನು ಅಲ್ಲ. ಸೇಮ್ ಪ್ರಾಣಿ ಜೀವನ. ಅದಕ್ಕೆ ಪ್ರಭುಪಾದ ಆಲ್ ಕಲಿಯುಗ ಮೀನ್ಸ್ ಆಲ್ ಆರ್ ಎನಿಮಲ್ಸ್, ಎನಿಮಲಿಸ್ಟಿಕ್ ಸಿವಿಲೈಸೇಷನ್. ಅವರ ಇದು ಗೋಲ್ ಇದೆ, ತಿನ್ನುವಂಥದ್ದು, ಕುಡಿಯುವಂಥದ್ದು, ಸಂತೋಷಪಟ್ಟು ಭೋಗಿಸು. ಶ್ರೀಕೃಷ್ಣನು ಮನ ಬಂದಂತೆ ಸ್ವೇಚ್ಛೆಯಾಗಿಯೇ ವರ್ತಿಸುತ್ತಿದ್ದನು. ಆದರೆ ಅವನು ತನ್ನದೇ ಉದಾಹರಣೆಯಿಂದ ಜ್ಞಾನ ವೈರಾಗ್ಯ ತತ್ವಗಳಿಗೆ ವಿರುದ್ಧವಾಗಿ ನಡೆಯ ಕೂಡದೆಂಬುದನ್ನು ಕಲಿಸಿರುತ್ತಾನೆ ನೋಡಿ. ಹಾಗಾಗಿ ಭಗವಂತ ಎಂದೇಳು ಜ್ಞಾನವಂತ ವೈರಾಗ್ಯಗಳ ತತ್ವಗಳನ್ನು ಪಾಲನೆ ಮಾಡಿದ್ದಾನೆ, ವಿರುದ್ಧವಾಗಿ ಹೋಗ್ಲಿಲ್ಲವ. ಸಾಂಖ್ಯ ದರ್ಶನದ ವಿವರವಾಗಿ ಚರ್ಚಿಸಲಾದ ಜ್ಞಾನಾರ್ಜನೆ ಮತ್ತು ವೈರಾಗ್ಯಗಳೇ ಜೀವನದ ಪರಿಪೂರ್ಣತೆ ಆಗಿದೆ ನೋಡಿ. ಜ್ಞಾನಾರ್ಜನೆ ಮತ್ತೆ ವೈರಾಗ್ಯ ಎರಡು ಕೂಡ ಬೇಕು. ಕೆಲವೊಮ್ಮೆ ನಮ್ಗೆ ವೈರಾಗ್ಯ ಇರುವುದಿಲ್ಲ, ಜ್ಞಾನಾರ್ಜನೆ ಇರ್ತದೆ, ಒಳ್ಳೇದಲ್ಲ ಅದು. ಎರಡು ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕು. ವೈರಾಗ್ಯ ಇರ್ತದೆ, ಜ್ಞಾನಾರ್ಜನೆ ಇಲ್ಲ, ಆಗುದಿಲ್ಲ. ಎರಡು ಕೂಡ ಹೋಗ್ಬೇಕು. ಜ್ಞಾನವೆಂದರೆ ಮಾನವ ಜೀವನದ ಗುರಿಯ ಭೌತಿಕ ಅಸ್ತಿತ್ವದ ಸಕಲ ಕ್ಲೇಶಗಳಲ್ಲಿ ಕೊನೆಗೊಳಿಸುವುದೇ ಆಗಿದೆ ಎಂಬುದು ತಿಳಿಯುವುದು ನೋಡಿ. ಮಾನವ ಜೀವನದ ಗುರಿ ಎಂತ ಗುರಿ? ಮರಳಿ ದೇವತನ ಹೋಗ್ಬೇಕು. ಭೌತಿಕ ಸಕಲ ಕ್ಲೇಶ, ಮೈನ್ ಕ್ಲೇಶ ಜನ್ಮ ಮೃತ್ಯು ಜರ ವ್ಯಾಧಿ ಮತ್ತೆ ತ್ರಿವಿಧ ಕ್ಲೇಶ, ಇದನ್ನು ನಾವು ಕೊನೆಗೊಳಿಸುವಂಥದ್ದು. ಇದೇ ನಿಜವಾದ ಜ್ಞಾನ. ಮತ್ತು ನಿಯಂತ್ರಿತ ರೀತಿಯಲ್ಲಿ ಶರೀರದ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುವುದರೊಂದಿಗೆ ಮನುಷ್ಯನಂತ ಪಶು ಜೀವನದ ವಿರಕ್ತನಾಗಿರಬಹುದೆಂಬುದು ನೋಡಿ. ನಾವು ಪ್ರಾಣಿಗಳು ಮಾಡುವಂತೆ ಮಾಡಬಾರ್ದು. ಯಾವುದು? ಆಹಾರ ನಿದ್ರ ಭಯ ಮೈಥುನ. ನಾವು ಕೂಡ ಅದನ್ನು ಮಾಡಿ ನಮಗೆ ಒಂದು ಪ್ರಾಣಿಗಳ ಎಂತ ವ್ಯತ್ಯಾಸ ಉಂಟು? ವ್ಯತ್ಯಾಸ ಇಲ್ಲ. ದೈಹಿಕ ಅವಶ್ಯಕತೆಗಳನ್ನು ಈಡೇರಿಸುವುದೇ ಪಶು ಜೀವನವೆನಿಸಿದೆ ನೋಡಿ. ಬಾಡಿಲಿ ಡಿಮಾಂಡ್ಸ್. ಪ್ರಾಣಿ ಅಂದ್ರೆ ಅಂತ ಬಾಡಿಲಿ ಡಿಮಾಂಡ್ಸ್. ನಾವು ಕೂಡ ಅದನ್ನೇ ಮಾಡಿದ್ರೆ ಅಂತ ನಾವು ಮತ್ತೆ ಪ್ರಾಣಿಗೆ ಎಂತ ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಚೇತನಾತ್ಮನ ಗುರಿಯನ್ನು ಸಾಧಿಸುವುದೇ ಮಾನವ ಜೀವನದ ಉದ್ದೇಶ. ಮಾನವ ಜೀವನ ಅಂದ್ರೆ ಆತ್ಮ. ಆತ್ಮಕ್ಕೆ ನಾವು ಹೇಗೆ ಫುಡ್ ಕೊಡುವಂಥದ್ದು, ಇದರ ಬಗ್ಗೆ ನಾನು ಯೋಚನೆ ಮಾಡಬೇಕು. ಎಸ್ ಕೃಷ್ಣ ಚೈತನ್ಯ ಪ್ರಭುಪಾದ ಕಿ ಜೈ. ಪ್ರಶ್ನೆ ಉಂಟಾ?